ದೇಶ 75ನೇ ವರ್ಷದ ಸ್ವಾತಂತ್ರ್ಯ ಆಚರಣೆ ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ಹಿರಿಯ ರಾಜಕೀಯ ಮುತ್ಸದ್ದಿ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡು ನಾಡಿನ ಜನತೆಗೆ ಶುಭ ಹಾರೈಸಿದ್ದಾರೆ. ಸಹಬಾಳ್ವೆ, ಸಹಿಷ್ಣುತೆ, ಸಮಭಾವ, ಸಮಬಾಳು ಈ ದೇಶದ ಸಂವಿಧಾನದ ಆಶಯ ಮಾತ್ರವಲ್ಲ, ಅದು ಈ ನೆಲದ ಗುಣ ಎಂದಿದ್ದಾರೆ. ಅಂತಹ ಶ್ರೇಷ್ಠ ಪರಂಪರೆಯ ಭಾರತದ ರಾಜಕಾರಣದಲ್ಲಿ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ. ಸ್ವಾತಂತ್ರ್ಯ ಬರುವಾಗ ನನಗೆ 10 ವರ್ಷ, ಸ್ವಾತಂತ್ರ್ಯ ಬಂದು ಈಗ 75 ವರ್ಷ ಆಯಿತು ಎಂದು ಮಂಗಳೂರು ಬೊಕ್ಕಪಟ್ಟಣದಲ್ಲಿ ಹುಟ್ಟಿದ್ದ ಜನಾರ್ದನ ಪೂಜಾರಿ ಅವರು ಬಾಲ್ಯದಲ್ಲಿ ಆಚರಿಸಿದ್ದ ಸ್ವಾತಂತ್ರ್ಯೋತ್ಸವ ಮತ್ತು ಸ್ವಾತಂತ್ರ್ಯ ಚಳವಳಿಯ ಮೆಲುಕು ಹಾಕಿದರು. ನಾನು ಬಾಲ್ಯದಲ್ಲಿ ಬೊಕ್ಕಪಟ್ಟಣ ಶಾಲೆಯಲ್ಲಿ ಕಲಿತಿದ್ದೆ. ಆಗ ಬೊಕ್ಕಪಟ್ಟಣ ಶಾಲೆಯ ಗ್ರೌಂಡ್ನಲ್ಲಿ, ಅಂದರೆ ಬೊಕ್ಕಪಟ್ಟಣ ಶಾಲೆ ಮೈದಾನದಲ್ಲಿ, ಈಗ ಬಾಂಬ್ ಬರೆದು ಬೀಳ್ತದೆ, ಇಲ್ಲಿ ನಾವೆಲ್ಲ ಸಾಯ್ತೇವೆ, ಎಲ್ಲರೂ ನಾವು ಆ ಮೈದಾನದಲ್ಲಿ ಅಗೆದ್ದು ಅಂತ ಹೇಳಿದ್ರೆ ಹೊಂಡದಲ್ಲಿ ಎಲ್ಲರೂ ಅಡಗಿಕೊಳ್ಳಿ ಎಂಬ ಸೂಚನೆಯನ್ನು ಕೊಟ್ಟರು. ಆಗ ನಾವು, ಅಂದರೆ ನನ್ನ ಸಹಪಾಠಿಗಳೆಲ್ಲ ಚಿಕ್ಕ ಚಿಕ್ಕ ಬಾಲಕರು ಆ ಹೊಂಡದಲ್ಲಿ ಓಡಿ ಹೋಗಿ ಕೂತುಕೊಂಡು ಅಡಗಿ ಕೂತ್ಕೊಂಡೇವೆ. ಅದು ಈಗ ಕೂಡ ನನ್ನ ಮನಸ್ಸಿನಲ್ಲಿ ಬಹಳ ಒಂದು ಆಳವಾದ ವರ್ಚಸ್ಸನ್ನು ಬೀರಿದೆ. ಟೀಚರ್ಸ್ ಎಲ್ಲ, ಉಪಾಧ್ಯಾಯರೆಲ್ಲ ಏನನ್ನು ಮಾಡ್ತಿದ್ದರು, ಹೋಗಿ ಅಡಗಿ ಕೂತ್ಕೊಳ್ಳಿ ಅಂತ. ಈಗ ಬಾಂಬ್ ಬೀಳ್ತದೆ ಅಂತ ಹೇಳಿದರು. ನಾವು ಓಡಿ ಹೋಗಿ ಅದರ ಅಡಿಯಲ್ಲಿ ಕೂತ್ಕೊಂಡೆವು.